ಚೀನಾ ದೇಶದ ಟಿಯಾಂಜಿನ್ನಲ್ಲಿ 20+ ದೇಶಗಳ ಶಾಂಘೈ ಸಹಕಾರ ಸಂಘ ಶೃಂಗಸಭೆ ಆರಂಭವಾಯಿತು. ಅದಕ್ಕೆ ಮೊದಲು ಭಾರತ ಮತ್ತು ಚೀನಾದ ನಾಯಕರು ಭೇಟಿಯಾಗಿ ಸಮಗ್ರ ಪ್ರಗತಿಗೆ ಗೆಳೆತನದ ಹಾಸು ಹಾಸಿದ್ರು. ಮೊದಲು ಚೀನಾದ ನಾಯಕ ಕ್ಸಿ ಜಿನ್ಪಿಂಗ್ ಮತ್ತು ಭಾರತದ ಪ್ರಧಾನಿ ಮೋದಿ ಅವರು ದ್ವಿಪಕ್ಷೀಯ ಮಾತುಕತೆ ನಡೆಸಿ ಸರ್ವ ವ್ಯವಹಾರ ಸುಗಮದ ಒಪ್ಪಂದಕ್ಕೆ ಸಹಿ ಹಾಕಿದ್ರು. ಭಾರತ ಮತ್ತು ಚೀನಾದ ನಡುವೆ ನಿಂತು ಹೋಗಿದ್ದ ವಿಮಾನಯಾನ ಸಂಪರ್ಕವನ್ನು ಕೂಡಲೇ ಆರಂಭಿಸಲು ಎರಡೂ ದೇಶಗಳು ತೀರ್ಮಾನಿಸಿದ್ದವು. ಭಾರತ ಚೀನಾ ಶತ್ರುಗಳಲ್ಲ ಎಂದು ಚೀನಾದ ಅಧ್ಯಕ್ಷರಾದ ಕ್ಸಿ ಜಿನ್ಪಿಂಗ್ ಘೋಷಿಸಿದರು. ನಮ್ಮ ಗೆಳೆತನದಿಂದ ಪ್ರಪಂಚದ 290 ಕೋಟಿಗೂ ಹೆಚ್ಚು ಜನರಿಗೆ ಅನುಕೂಲವಿದೆ ಎಂದು ಪ್ರಧಾನಿ ಮೋದಿಯವರು ಹೇಳಿದರು. ವ್ಯಾಪಾರೋದ್ಯಮದಲ್ಲಿ ಸಹಕಾರ ಅರಳಲಿ ಎಂಬುದು ಪ್ರಮುಖ ಮಂತ್ರವಾಗಿತ್ತು. ಆದರೆ ದ್ವಿಪಕ್ಷೀಯ ವ್ಯಾಪಾರದಲ್ಲಿ ಹಿಂದಿನಿಂದಲೂ ಚೀನಾದ ಕೈಮೇಲೆ ಇರುವುದರಿಂದ ಮುಕ್ತ ವ್ಯಾಪಾರಕ್ಕೆ ಇಳಿದರೆ ಭಾರತಕ್ಕೆ ಕಷ್ಟ ಎಂಬುದು ಕಾಂಗ್ರೆಸ್ ಮೊದಲಾದ ಪಕ್ಷಗಳ ಅಭಿಪ್ರಾಯವಾಗಿದೆ. ಟ್ರಂಪ್ ಸುಂಕ ಎದುರಿಸಿ ಚೀನಾ, ರಷ್ಯಾ, ಭಾರತ ಒಂದಾಗುತ್ತಿರುವುದು ಜಾಗತಿಕ ಶಕ್ತಿ ಸಮತೋಲನದ ಹೊಸ ಅಧ್ಯಾಯ ಎಂಬುದು ರಾಜಕೀಯ ಲೆಕ್ಕಾಚಾರ. ಪರಸ್ಪರ ನಂಬಿಕೆ ಬಲಿತರೆ ಅದು ಸರ್ವಜನ ಹಿತದ್ದಾಗಿರುತ್ತದೆ ಎಂಬುದು ಲೆಕ್ಕಾಚಾರ. पिछले वर्ष कयान में हमारी बहुत ही सार्थक चर्चा हुई थी. हमारे संबंधों को एक सकारात्मक दिशा मिली. सीमा पर डिसएंगेजमेंट के बाद शांति और स्थिरता का माहौल बना हुआ है. हमारे स्पेशल रिप्रेजेंटेटिव्स के बीच बॉर्डर मैनेजमेंट के संबंध में सहमति बनी. कैलाश मानसरोवर यात्रा फिर से शुरू की. दोनों देशों के बीच डायरेक्ट फ्लाइट भी फिर से शुरू की जा रही है. हमारे सहयोग से दोनों देशों के 2.8 बिलियन लोगों के हित जुड़े हुए हैं. इससे पूरी मानवता के कल्याण का मार्ग भी प्रशस्त होगा. परस्पर विश्वास, सम्मान और संवेदनशीलता के आधार पर हम अपने संबंधों को आगे बढ़ाने के लिए प्रतिबद्ध. ಕಣಚೂರು ಸಂಸ್ಥೆಯು ಹಲವಾರು ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಇದೀಗ ಕಳೆದ ಕೆಲವು ವರ್ಷಗಳಿಂದ ನಾಟೇಕಲ್ಲಿನ ಹೃದಯ ಭಾಗದಲ್ಲಿ ಕಣಚೂರು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರವು ವೈದ್ಯಕೀಯ ಕ್ಷೇತ್ರದಲ್ಲಿ ಹೊಸ ಮೈಲುಗಲ್ಲುಗಳನ್ನು ನಿರ್ಮಿಸಿದೆ. ನುರಿತ ವೈದ್ಯಕೀಯ ಶಸ್ತ್ರತಜ್ಞರು, ಪ್ರಸೂತಿ, ಮಕ್ಕಳ ಮೂಳೆ ಕಣ್ಣಿನ ತಜ್ಞರು, ಸೀಳುತುಟಿ ರೋಗ, ಮೂತ್ರಪಿಂಡ ಶಸ್ತ್ರಚಿಕಿತ್ಸಾ ತಜ್ಞರು ನಿಮ್ಮ ಸೇವೆಯಲ್ಲಿ ಸದಾ ಲಭ್ಯವಿರುತ್ತಾರೆ. 24 ಗಂಟೆಗಳ ಕಾಲ ತುರ್ತು ಚಿಕಿತ್ಸೆ, ಹೆರಿಗೆ ಸೌಲಭ್ಯ, ವೈದ್ಯಕೀಯ ಮತ್ತು ನವಜಾತ ಶಿಶು ತೀವ್ರ ನಿಗಾ ಘಟಕ, ಎಕ್ಸ್ರೇ, ಸಿಟಿ ಸ್ಕ್ಯಾನ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಷ್ಟೇ ಅಲ್ಲದೆ ಔಷಧಿಗಳು, ರಕ್ತ ಹಾಗೂ ಮೂತ್ರ ತಪಾಸಣೆ, ಆಂಬ್ಯುಲೆನ್ಸ್ ಇತ್ಯಾದಿ ಲಭ್ಯವಿರುತ್ತದೆ. ಈ ಎಲ್ಲಾ ಸೌಲಭ್ಯಗಳು ರಿಯಾಯಿತಿ ದರದಲ್ಲಿದ್ದು ಇದರ ಸದುಪಯೋಗವನ್ನ ಸಾರ್ವಜನಿಕರು ಪಡೆದುಕೊಳ್ಳಬಹುದು. ಕಣಚೂರು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ, ನಾಟೇಕಲ್, ಮಂಗಳೂರು.